ಈ ಊರಿನ ಜನರಲ್ಲಿ ಇದೀಗ ದೆವ್ವದ ಆತಂಕ ಮನೆ ಮಾಡಿದೆ. ತೋಟದ ಮನೆಯೊಂದರಲ್ಲಿ ಸಿಸಿಟಿವಿ ದೃಶ್ಯದಲ್ಲಿ ದೆವ್ವ ಒಂದು ಓಡಾಡುತ್ತಿದೆ ಅನ್ನೋ ವಿಡಿಯೋ ಒಂದು ವೈರಲ್ ಕೂಡ ಆಗಿದೆ. ಇದರಿಂದ ಜನರು ಭಯಭೀತರಾಗಿದ್ದಾರೆ. ರಸ್ತೆ ಪಕ್ಕದಲ್ಲಿ ಆ ತೋಟದ ಮನೆಯನ್ನ ಮನೆ ಮಾಲೀಕ ಖಾಲಿ ಮಾಡಿದ್ದಾರೆ. ಜನರು ಆ ತೋಟದ ಮನೆಯ ರಸ್ತೆಯಲ್ಲಿ ತಿರುಗಾಡಲು ಕೂಡ ಭಯ ಬಿಡುತ್ತಿದ್ದಾರೆ. ಜನರು ಆ ತೋಟದ ಮನೆಯ ರಸ್ತೆಯಲ್ಲಿ ರಾತ್ರಿಯೆಲ್ಲ ಹಗಲೇ ತಿರುಗಾಡಲು ಭಯಪಡುತ್ತಿದ್ದಾರೆ. ಹಾಗಾದ್ರೆ ಅಲ್ಲಿ ನಿಜಕ್ಕೂ ನಡೆಯುತ್ತಿರುವುದೇನು? ನಿಜಕ್ಕೂ ಭೂತ ದೆವ್ವಗಳ ಕಾಟ ಇದೆಯೇ, ಅಥವಾ ಇದು ಕೇವಲ ಕಲ್ಪನೆಯೇ, ಅಥವಾ ಯಾರೋ ಬೇಕು ಅಂತಾನೆ ಮಾಡುತ್ತಾ ಇದ್ದಾರೋ? ಈ ಎಲ್ಲ ಭಯಾನಕ ಹಾಗೂ ಆಶ್ಚರ್ಯ ವಿಷಯವನ್ನ ನೀವು ತಿಳಿಯಬೇಕೆಂದ್ರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿಯ ಸ್ವಾಗತ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ನಗುವನಹಳ್ಳಿ ಗ್ರಾಮದಲ್ಲಿ ಇದೀಗ ದೆವ್ವದ ಆತಂಕ ಮನೆ ಮಾಡಿದೆ. ಗ್ರಾಮದ ಗೋಪಾಲ್ ಎಂಬುವರ ತೋಟದ ಮನೆಯಲ್ಲಿ ಅಳವಡಿಸಿರುವ ಸಿಸಿಟಿವಿಯಲ್ಲಿ ಜನವರಿ 31ರಂದು ದೆವ್ವದ ಓಡಾಟದ ದೃಶ್ಯವೊಂದು ಸೆರೆಯಾಗಿದೆ. ಈ ವಿಡಿಯೋದಲ್ಲಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಯ ಹಿಂದೆ ಸಂಜೆ ಸುಮಾರು 6:46 ಕಪ್ಪು ಬಣ್ಣದ ಆಕೃತಿಯೊಂದು ಓಡಾಡುತ್ತಿರುವುದು ಕಂಡು ಬಂದಿದೆ. ಇದು ದೆವ್ವವೆಂದು ಹೇಳಲಾಗಿದೆ. ಊರ ಜನರು ಸಿಸಿಟಿವಿ ದೃಶ್ಯವನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಅಲ್ಲದೆ ಇದೀಗ ಈ ತೋಟದ ಮನೆಯ ಕಡೆ ಕೂಡ ಜನರು ಓಡಾಡಲು ಭಯಪಡುತ್ತಿದ್ದಾರೆ. ಇನ್ನು ಈ ಮನೆಯ ಮಾಲೀಕ ತೋಟದ ಮನೆಗೆ ಬೀಗ ಹಾಕಿ ಬೇರೆ ಊರಿನ ಮನೆಯಲ್ಲಿ ವಾಸ ಮಾಡುತ್ತಿದ್ದಾರೆ. ನಗುವನಹಳ್ಳಿ ಗ್ರಾಮದ ಗೋಪಾಲ್ ಎಂಬುವರು ಕಳೆದ 30 ವರ್ಷಗಳಿಂದ ಊರ ಹೊರಗಿನ ಈ ತೋಟದ ಮನೆಯಲ್ಲಿ ತಮ್ಮ ಕುಟುಂಬದೊಂದಿಗೆ ವಾಸವಾಗಿದ್ದರು. ಅಲ್ಲಿರೋ 10 ಎಕರೆ ತೋಟ ಮತ್ತು ಜಮೀನಿನಲ್ಲಿ ಹಸುಗಳೊಂದಿಗೆ ಜೀವನ ಸಾಗಿಸುತ್ತಿದ್ದರು. ಇತ್ತೀಚೆಗೆ ಈ ತೋಟದ ಸಮೀಪದ ಕಾಲುವೆಯಲ್ಲಿ ಓರ್ವ ವ್ಯಕ್ತಿ ಸತ್ತಿದ್ದ. ಮತ್ತೊಬ್ಬ ವ್ಯಕ್ತಿ ತೋಟದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಅಲ್ಲದೆ ಈ ತೋಟದಲ್ಲಿ ಅವರ ಕುಟುಂಬ ಸೇರಿದಂತೆ 2 ಹಿರಿಯರನ್ನು ಇಲ್ಲಿ ಮಣ್ಣು ಮಾಡಿ ಸಮಾಧಿ ಕೂಡ ಮಾಡಲಾಗಿದೆ. ಇಬ್ಬರು ವ್ಯಕ್ತಿಗಳು ಆತ್ಮಹತ್ಯೆ ಬಳಿಕ ಇವರಿಗೆ ಸಮಸ್ಯೆಗಳು ಹೆಚ್ಚಾಗಿದ್ದು ಮನೆಯವರು ಸೇರಿದಂತೆ ಕೆಲಸಗಾರರು ಕೂಡ ಭಯಗೊಂಡಿದ್ದಾರೆ. ಯಾರು ಕೂಡ ಇವರ ಮನೆಗೆ ಕೆಲಸಕ್ಕೂ ಬರಲು ತಯಾರಿ ಇರಲಿಲ್ಲ. ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಕಿರುಚಾಡುವ ಶಬ್ದ, ನರಳುವ ಶಬ್ದ ರಾತ್ರಿ ಹೊತ್ತು ಕೇಳಿ ಬರುತ್ತಿದ್ದರೆ, ಹಗಲಿನ ವೇಳೆ ಯಾರೋ ಹಿಂಬಾಲಿಸುವಂತೆ ಗಿಡಗಳು ಅಲಗಾಡಿಸಿದ ಹಾಗೆ ಮತ್ತು ಗೆಜ್ಜೆ ಸಪ್ಪಳ ಕೇಳಿ ಬರುತ್ತಿತ್ತು ಎಂದು ಇಲ್ಲಿನ ಅಕ್ಕಪಕ್ಕದ ಜನರು ಹೇಳಿಕೊಂಡಿದ್ದಾರೆ. ಇದರಿಂದ ಈ ಗ್ರಾಮದಲ್ಲಿ ಮತ್ತಷ್ಟು ಆತಂಕವನ್ನ ಮೂಡಿಸಿದೆ. ಇದರಿಂದ ಹೆದರಿದ ಕುಟುಂಬದವರು ಮೊದಲು ಯಾರೋ ಕಿಡಿಗೇಡಿಗಳು ಕೆಲಸ ಎಂದು ಭಾವಿಸಿದ್ದರು. ಆದರೆ ಸಮಸ್ಯೆ ಹೆಚ್ಚಾದಾಗ 5-6 ಕಡೆ ಸಿಸಿಟಿವಿ ಕ್ಯಾಮೆರಾಗಳನ್ನ ಕೂಡ ಅಳವಡಿಸಿದ್ರು. ಜನವರಿ 31ರಂದು ಸಿಸಿಟಿವಿಯಲ್ಲಿ ಒಂದು ಕಪ್ಪಗಿನ ಪಾರದರ್ಶಕ ರೀತಿಯ ಆಕೃತಿಯೊಂದು ಓಡಾಡುತ್ತಿರುವ ದೃಶ್ಯ ದಾಖಲಾಗಿದೆ. ಆ ದೃಶ್ಯ ನೋಡಿದ ಗ್ರಾಮದವರು ಇದು ದೆವ್ವವೆಂದು ಹೇಳುತ್ತಿದ್ದಾರೆ. ಇನ್ನು ಕೆಲವರು ಅರ್ಧ ಮನುಷ್ಯ ಹಾಗೂ ಅರ್ಧ ಪ್ರಾಣಿಯ ತರ ಕಾಣುವ ಒಂದು ಆಘಾತಕಾರ ಜೀವಿಯನ್ನು ಆ ಮನೆಯ ಸುತ್ತ ನೋಡಿದ್ದರೆಂದು ಕೆಲವರು ಹೇಳಿಕೊಂಡಿದ್ದಾರೆ. ಇದು ಕೂಡ ಆ ಪಿಶಾಚಿಯೇ ಇರಬಹುದೆಂದು ಗ್ರಾಮದ ಜನರು ವಿಚಾರವಾಗಿದೆ. ಒಟ್ಟಾರೆ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ನಗುವನಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಈ ದೆವ್ವದ ಓಡಾಟ ಪ್ರಕರಣ ಇದೀಗ ಗ್ರಾಮದಲ್ಲಿ ಸಾಕಷ್ಟು ಆತಂಕ ಮೂಡಿಸಿದೆ. ಇನ್ನು ಈ ವಿಡಿಯೋನ ನೋಡಿದರೆ ನಿಜಕ್ಕೂ ನೀವು ಭೂತಗಳ ಮೇಲೆ ನಂಬಿಕೆ ಜಾಸ್ತಿ ಆಗಬಹುದು.
ಹೇಳಬಹುದು. ಯಾಕಂದ್ರೆ ಈ ವಿಡಿಯೋ ಇಂಟರ್ನೆಟ್ ನಲ್ಲಿ ಭಾರಿ ವೈರಲ್ ಕೂಡ ಆಗಿತ್ತು. ಈ ಘಟನೆ ನಡೆದಿದ್ದು ಡಿಸೆಂಬರ್ 17, 2014 ಕಲಬುರಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ. ಅದು ಮಧ್ಯರಾತ್ರಿ 2:17 ಆಸ್ಪತ್ರೆಯಲ್ಲಿ ಬೆಡ್ಗಳು ಸಿಗದೆ ಕೆಲವು ರೋಗಿಗಳು ಆಸ್ಪತ್ರೆಯ ಕಾರಿಡಾರ್ನಲ್ಲೇ ಮಲಗಿದ್ದಾರೆ. ಅಂದ ಹಾಗೆ ಈ ಕಾರಿಡಾರ್ ಆದ ಮೇಲೆ ಆಸ್ಪತ್ರೆಯ ಪುರಾತನವಾದಂತಹ ಶವಗಾರ ಇದೆ. ಅಂದರೆ ಇಲ್ಲಿ ಸತ್ತ ರೋಗಿಗಳ ಶವಗಳನ್ನ ಇಡಲಾಗುತ್ತದೆ. ಆಮೇಲೆ ಈ ಶವಗಳನ್ನ ಮುಂದೆ ಸಂಬಂಧಿತ ಕುಟುಂಬದವರಿಗೆ, ಸಂಬಂಧಿಕರಿಗೆ ಮರುದಿನ ಒಪ್ಪಿಸಲಾಗುತ್ತದೆ. ಆದರೆ ಈ ವಿಡಿಯೋ ನೋಡಿದರೆ ಎದೆ ಝಲ್ಲನಿಸುತ್ತದೆ. ಹೀಗೆಲ್ಲ ಆಸ್ಪತ್ರೆಯಲ್ಲಿ ನಡೆಯುತ್ತದೆ ಎಂದರೆ ಆಸ್ಪತ್ರೆಗೆ ಹೋಗೋಕೆ ಹೆದರಿಕೆ ಆಗುತ್ತದೆ, ಆಸ್ಪತ್ರೆಯಲ್ಲಿ ಇರೋಕೆ ಕೂಡ ಹೆದರಿಕೆ ಆಗುತ್ತದೆ. ನಾನು ಹೇಳುವುದಕ್ಕಿಂತ ಈ ವಿಡಿಯೋನ ನೀವು ಸ್ವಲ್ಪ ಗಮನವಿಟ್ಟು ನೋಡಿ. ಒಂದು ವೇಳೆ ನಿಮ್ಮ ಕಣ್ಣುಗಳು ತುಂಬಾನೇ ಚುರುಕಾಗಿದ್ದರೆ ನೀವು ಏನಾದರೂ ಒಂದು ಪ್ರಾಣಿಯೋ ವಸ್ತುವೋ ಆ ಕಾರಿಡಾರ್ನಲ್ಲಿ ಓಡಿದ ಹಾಗೆ ಕಾಣುತ್ತದೆ. ಒಂದು ವೇಳೆ ನೀವು ಕಂಡಿಲ್ಲ ಅಂದರೆ ದಯವಿಟ್ಟು ಇನ್ನೊಮ್ಮೆ ಗಮನವಿಟ್ಟು ನೋಡಿ. ಹೋಪ್ ಈಗಲಾದರೂ ನೀವು ಕಂಡಿರಬಹುದೆಂದು ನಾನು ಅಂದಿಕೊಂಡಿದ್ದೇನೆ. ಸ್ನೇಹಿತರೆ, ಇದು ಯಾವ ಪ್ರಾಣಿಯೂ ಅಲ್ಲ, ಇಲ್ಲಿ ಯಾವ ಹೆಗ್ಗಣವೂ ಇಲ್ಲ, ಇಲಿಯೂ ಇಲ್ಲ, ಬೆಕ್ಕು ನಾಯಿ ಕೂಡ ಅಲ್ಲ. ಡಾಕ್ಟರ್ಗಳು ಕೂಡ ಈ ವಿಡಿಯೋ ನೋಡಿ ಬೆಚ್ಚಿ ಬೆರಗಾಗಿದ್ದಾರೆ. ಯಾಕಂದರೆ ಇದು ವಿಜ್ಞಾನಕ್ಕೆ ಸವಾಲಾಗಿರುವಂತಹ ಪ್ರಶ್ನೆಯಾಗಿದೆ. ಯಾಕಂದರೆ ವಿಜ್ಞಾನ ಆತ್ಮ ಆಗಲಿ, ಗರುಡ ಪುರಾಣವಾಗಲಿ, ಪ್ರೇತ ಪಿಶಾಚಿಗಳನ್ನ ನಂಬುವುದಿಲ್ಲ. ಅದು ಮೆಡಿಕಲ್ ಸೈನ್ಸ್ ಅನ್ನು ನಂಬುತ್ತದೆ. ಆದರೆ ಈ ವಿಡಿಯೋ ನೋಡಿದ ಮೇಲೆ ಮೆಡಿಕಲ್ ಸೈನ್ಸ್ಗೂ ಕೂಡ ಸವಾಲಾಗಿರುವ ಒಂದು ದೊಡ್ಡ ಮರ್ಮವಾಗಿದೆ. ಈಗ ಡಾಕ್ಟರ್ಗಳು ಕೂಡ ಇದನ್ನ ಒಪ್ಪಿಕೊಂಡಿದ್ದಾರೆ. ಅದೇನೆಂದರೆ ಅದು ಮನುಷ್ಯನ ಆತ್ಮ ಅಥವಾ ಪಿಶಾಚಿ ಇರಬಹುದೆಂದು. ಈ ರೀತಿ ಆಗುವುದು ತುಂಬಾ ವಿರಳ. ಆದರೂ ಕೂಡ ಆತ್ಮ ಅಥವಾ ಪಿಶಾಚಿ ಅನ್ನುವುದು ಕ್ಯಾಮ್ರಾದಲ್ಲಿ ಕಂಡುಬರುವುದು ನಿಜಕ್ಕೂ ಆಘಾತಕಾರಿ ಎಂದು ಅವರು ಕೂಡ ಅಭಿಪ್ರಾಯ ಪಟ್ಟಿದ್ದಾರೆ. ಸ್ನೇಹಿತರೆ, ಇದರಲ್ಲಿ ಯಾವುದೇ ಗ್ರಾಫಿಕ್ಸ್ ಆಗಲಿ ಗಿಮಿಕ್ಸ್ ಆಗಲಿ ಇಲ್ಲ ಎಂದು ನಾನು ದೃಢಪಡಿಸುತ್ತೇನೆ. ಆದರೆ ನಂಬುವುದು ಬಿಡುವುದು ನಿಮ್ಮ ತರ್ಕಕ್ಕೆ ಬಿಟ್ಟಿದ್ದು. ಇನ್ನು ಈ ಘಟನೆ ನಡೆದಿದ್ದು ಮಂಗಳೂರಿನ ಒಂದು ಪ್ರತಿಷ್ಠಿತ ಹೋಟೆಲ್ನಲ್ಲಿ. ಮಂಗಳೂರಿನಲ್ಲಿರುವ ಬಂದರಿನಲ್ಲಿ ಕೆಲಸಕ್ಕಾಗಿ ಒಬ್ಬ ವ್ಯಕ್ತಿ ಗೋವಾದಿಂದ ಬಂದಿದ್ದಾನೆ. ಆ ಹೋಟೆಲ್ನಲ್ಲಿ 2 ದಿನ ಮಟ್ಟಿಗೆ ಅಲ್ಲಿ ಆಶ್ರಯ ಪಡೆದಿದ್ದಾನೆ. ಒಂದು ದಿನ ತಡರಾತ್ರಿ ತನ್ನ ಆಫೀಸ್ ಸಂಗಾತಿಯೊಂದಿಗೆ ಊಟ ಮಾಡಿ ತನ್ನ ಹೋಟೆಲ್ ರೂಮ್ಗೆ ವಾಪಸ್ಸಾಗಿದ್ದಾನೆ. ಇನ್ನೇನು ತಾನು ರೂಮ್ ಒಳಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಕೆಳಗೆ ಬಿದ್ದಿದ್ದಾನೆ. ನೋಡುವಷ್ಟರಲ್ಲಿ ಯಾರೋ ಅವನನ್ನು ಕಾಲು ಹಿಡಿದು ಎಳೆದಂತಾಗಿದೆ. ಅದಾಗೋ ಆ ವ್ಯಕ್ತಿ ಅಲ್ಲಿಂದ ಎದ್ದು ಬಿದ್ದು ಓಡಿದ್ದಾನೆ. ಮುಂದೆ ಅವನು ಆ ಹೋಟೆಲ್ನ ರಿಸೆಪ್ಷನ್ಗೆ ಹೋಗಿ ತನ್ನ ಜೊತೆ ನಡೆದಂತಹ ವಿಷಯವನ್ನು ಸಂಪೂರ್ಣವಾಗಿ ವಿವರಣೆ ನೀಡಿದ್ದಾನೆ. ಆಮೇಲೆ ಆ ಹೋಟೆಲ್ ಸಿಬ್ಬಂದಿ ಬಂದು ನೋಡಿದಾಗ ಅಲ್ಲಿ ಏನೂ ಇರಲಿಲ್ಲ. ಏನೋ ಈ ವ್ಯಕ್ತಿಯ ಭ್ರಮೆ ಇರಬೇಕೆಂದು ಅವರು ಕೂಡ ತಳ್ಳಿ ಹಾಕಿದ್ದಾರೆ. ಕಾರಣ ಆ ವ್ಯಕ್ತಿ ಅವತ್ತು ಕಂಠಪೂರ್ತಿ ಕೊಡಿದು ಬಂದಿದ್ದ. ಆಮೇಲೆ ಇನ್ನೊಬ್ಬ ಸಿಬ್ಬಂದಿ ಯಾವುದಕ್ಕೂ ಒಮ್ಮೆ ಪರಿಶೀಲನೆ ಮಾಡೋಣ ಎಂದು ಆ ವ್ಯಕ್ತಿ ಹೇಳುತ್ತಿದ್ದ ನಿಜಾನೋ ಸುಳ್ಳು ಎಂದು ತಿಳಿಯಲು ಡಿಸೈಡ್ ಮಾಡುತ್ತಾರೆ. ಯಾಕಂದ್ರೆ ಇದೇ ರೀತಿ ಕೇವಲ 8 ದಿನಗಳ ಹಿಂದೆ ಇದೇ ಜಾಗದಲ್ಲಿ ಒಬ್ಬ ಹೆಣ್ಣು ಮಗಳ ಜೊತೆ ಕೂಡ ಇದೇ ರೀತಿ ನಡೆದಿತ್ತು ಎಂದು ಗೊತ್ತಾಗುತ್ತದೆ. ಆದರೆ ಆ ಹೆಣ್ಣು ಮಗಳು ಇದರ ಬಗ್ಗೆ ಕಂಪ್ಲೇಂಟ್ ಕೂಡ ಮಾಡಿರಲಿಲ್ಲ. CCTVಯನ್ನು ತೆಗೆದು ನೋಡಿದಾಗ ಹೋಟೆಲ್ ಸಿಬ್ಬಂದಿ ಹಾಗೂ ಆ ವ್ಯಕ್ತಿ ನಿಜಕ್ಕೂ ಬೆರಗಾಗಿದ್ದಾರೆ. ನೋಡುತ್ತಲೇ ಅವರ ಹೃದಯ ಕೂಡ ಸ್ತಬ್ಧವಾಗಿದೆ.